ಸೋಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಐಸಿಸ್ ಒಟ್ಟುಗೂ ಎಡ್ಡೆಡುಪುನ ಆರೋಪದ ಮಿತಿ ಬಂಧನಾಯಿನ ಮಾಜ್ ಮುನೀರ್ ಮಹಮ್ಮದನ ಬಗೆಟ್ ಭಾರೀ ತನಿಖೆ. ಶಿವಮೊಗ್ಗ ಪೊಲೀಸರದು ಕುಡ್ಲ ಬಲ್ಮಠದ ಫ್ಲಾಟ್ ಒಂಜಿಡಿದು ದಾಖಲೆ ಓಲೆ ಸ್ವಾಧೀನ. ಆಜು ವರ್ಷದುಬ್ಬು ಕುಡ್ಲದ ಕದ್ರ ಕಂಬಳೋಡು ಪೊಂಜೆನ ಕಂಟೆಲೆಡಿದು ಬಂಗಾರದ ಕಂಟಿ ಒಯ್ತಿದ್ನ ಕೇಸ್. ಆರೋಪಿ ಮಹಮ್ಮದ್ ನಿಸರ್ಗ್ 3 ವರ್ಷದ ಶಿಕ್ಷೆ, 10,000 ರೂಪಾಯಿ ದಂಡದ ಕೋರ್ಟ್ ತೀರ್ಪು. ಎ ಸದಾನಂದ ಶೆಟ್ಟರಿಗೆ 82ನೇ ವರ್ಷದ ಪುಟ್ಟಣ ದಿನದ ಗೌಜ್. ಕುಡ್ಲಳ ಸಂಭ್ರಮಾಚರಣೆ ಬೊಕ್ಕ ಹೋಟೆಲ್ ಕ್ವಾಲಿಟಿ ತಾಪನದ 5ನೇ ವರ್ಷಾಚರಣೆ. ಕಟೀಲ್ ಗೋಪಾಲಕೃಷ್ಣ ಅಸರಣ್ಯರ್ನ ನೆಂಪುದಲ್ಲಿ ಇಸಿದು ಗೋವರ್ಧನೋದ್ಧರಣ. ಭಕ್ತ ಸುಧಾಮ ಸುಂದ ಉಪಸುಂದ ಪ್ರಸಂಗೊಲಿನ ಆಟದ ಪೊರ್ಲು ತಿಳಿದು. ವಾರ್ತೆವಿವರ. ಐಸಿಸ್ದ ಒಟ್ಟುಗೂ ಎಡ್ಡೆಡುಪುನ ಆರೋಪದ ಮಿತ್ತು ಬಂಧನಾತಿನ ಮಾಜ್ ಮುನೀರ್ ಅಹಮದ್ ವಾಸ ಮಲ್ತೊಂದಿತ್ತಿನ ಕುಡ್ಲ ಬಲ್ಮಠದ ಆರ್ಯ ಸಮಾಜ ಮಾರ್ಗದ ಖಾಸಗಿ ಫ್ಲಾಟ್ ಶಿವಮೊಗ್ಗದ ಪೊಲೀಸರು ಅಂಗಾರೆ ತನಿಖೆ ನಡಪಾದಿರು. ಕೆಲವು ದಾಖಲೆ ಓಲಿನ ಸ್ವಾಧೀನ ಉದ್ದೆ ತೊಂದಿರು. ಐಸಿಸ್ದ ಒಟ್ಟುಗೂ ಎಡ್ಡೆಡುಪುನ ಆರೋಪದ ಮಿತ್ತು ಬಂಧನಾತಿನ ಮಾಜ್ ಮುನೀರ್ ಅಹಮದ್ ವಾಸ ಮಲ್ತೊಂದಿತ್ತಿನ ಕುಡ್ಲ ಬಲ್ಮಠದ ಆರ್ಯ ಸಮಾಜ ಮಾರ್ಗದ ಖಾಸಗಿ ಫ್ಲಾಟ್ ಶಿವಮೊಗ್ಗದ ಪೊಲೀಸರು ಅಂಗಾರೆ ತನಿಖೆ ನಡಪಾದಿರು. ಕೆಲವು ದಾಖಲೆ ಓಲಿನ ಸ್ವಾಧೀನ ಉದ್ದೆ ತೊಂದಿರು. ಶಿವಮೊಗ್ಗದ್ದು ಟೆಂಪರ್ ಟ್ರಾವೆಲರ್ ಬತ್ತಿಯಗ ಬತ್ತಿನ ಪೊಲೀಸ್ ಕೂಟ ಸೀದಾ ಆರ್ಯ ಸಮಾಜ ಮಾರ್ಗದ ಫ್ಲಾಟ್ಗೆ ಪೋದು ತನಿಖೆ ನಡಪಾದಂಡು. ಮಾಜ್ನ ಮೂಲ ತೀರ್ಥಹಳ್ಳಿ ಆಂಡಲ ಕಲ್ಪನಾ ಉದ್ದೇಶೋಡು ಈ ಫ್ಲಾಟ್ ಅಪ್ಪೆ ಅಮ್ಮನ ಒಟ್ಟುಗಿತ್ತಿ ಮುಡಿಪುದ ಇಂಜಿನಿಯರಿಂಗ್ ಕಾಲೇಜಿಗೆ ಮುಲ್ಪಡದೆ ಪೋಂದಿತ್ತೆ. ಈ ಫ್ಲಾಟ್ ಮಾಜ್ನ ಅಮ್ಮೇರ್ನ ಸಂಬಂಧದಕ್ಲಾಂದು ಪಂತೇರು. ಐಸಿಸ್ದ ಒಟ್ಟುಗೂ ಎಡ್ಡೆ ಉಪ್ಪನ ಬಗೆಟ್ 22 ವರ್ಷದ ಮಾಜ್ ಮುನೀರ್ ಅಹಮದ್ ಬೊಕ್ಕ ಶಿವಮೊಗ್ಗದ 21 ವರ್ಷದ ಸೈಯದ್ ಯಾಸಿನ್ ಮುಕ್ಲಿನ್ ಶಿವಮೊಗ್ಗ ಪೊಲೀಸರಿನ ಕೂಟ ಬಂಧನ ಮಲ್ತದು ತನಿಖೆ ಶುರು ಪತ್ತುಂಡು. ಅಕ್ಲಿನ ಕೋರ್ಟ್ಗೂ ಹಾಜರು ಮಲ್ತೈತದು 1 ವಾರ ಪೊಲೀಸ್ ಕಸ್ಟಡಿಗೆ ಕೊಡ್ತುಂಡು. ಆಗಸ್ಟ್ 15ಕ್ಕೆ ಶಿವಮೊಗ್ಗ ನಡತಿನ ಪೆಟ್ಟದ ಕೇಸಿಗೆ ಸಂಬಂಧ ಇತ್ತೆ ಪೊಲೀಸ್ ಬಂಧನ ಉಡುಪುನ ಸಂಶಯದಕ್ಲಿನ ಪುದರ್ಲ ಲೆಕ್ಕೊಡಿತುಂಡು. ಈ ಆರೋಪಿನ ಶಿವಮೊಗ್ಗದ ತುಂಗಸುದೆ ಬರಿಟ್ ಬಜ್ಜೆ ತೋಟ ಕೊನದು ತನಿಖೆ ನಡಪಾದಿರು. ಶಿವಮೊಗ್ಗ ಪೊಲೀಸರು ಒಂದೇ ಪೊರ್ತುಡು ಸಂಶಯದ ಭಯೋತ್ಪಾದಕರನ್ನ ಮುಟ್ಟದ ಎಂದು ಸಂಶಯ ಉಪ್ಪುನ ಕುಡ್ಲ ಮೂಲದ ಅನ್ಸರ್ ಪಂಪನ ಜವನನ್ನು ಸ್ವಾಧೀನ ಉದ್ದಿದೊಂದು ಗುಟ್ಟದ ಜಾಗಿಡು ವಿಚಾರಣೆ ನಡಪಾವಂದಿಲ್ಲಿருந்து ತಿಳಿದು ಬೈದಿಂಡು. ರಾಷ್ಟ್ರೀಯ ರಾಜಮಾರ್ಗ ಅಜ್ಪತ್ತಾಜಿತ ತೊಕ್ಕೊಟ್ಟು ಕೊಲ್ಯ ಕೈತಲು ಟೆಂಪರಿಕ್ಷ ಬೊಕ್ಕ ಬೈಕ್ ಗುದ್ದುದು ಬೈಕ್ ಹಿಡಿತಿನ ಇರುವೇರೆಗ್ಲ ಪೆಟ್ಟಾತಂಡು. ನೀರ್ಮಾರ್ಗದ ಲೆನನ್ ಬೊಕ್ಕ ಶೋಧನ್ ಪಂಪನಕ್ಲೆಗೆ ಪೆಟ್ಟಾದಿತ್ತದು ತೊಕ್ಕೊಟ್ಟದ ಖಾಸಗಿ ಆಸ್ಪತ್ರೆ ಸೇರಿದೇರು. ರಾಷ್ಟ್ರೀಯ ರಾಜಮಾರ್ಗ ಅಜ್ಪತ್ತಾಜಿತ ತೊಕ್ಕೊಟ್ಟು ಕೊಲ್ಯ ಕೈತಲು ಟೆಂಪರಿಕ್ಷ ಬೊಕ್ಕ ಬೈಕ್ ಗುದ್ದುದು ಬೈಕ್ ಹಿಡಿತಿನ ಇರುವೇರೆಗ್ಲ ಪೆಟ್ಟಾತಂಡು. ನೀರ್ಮಾರ್ಗದ ಲೆನನ್ ಬೊಕ್ಕ ಶೋಧನ್ ಪಂಪನಕ್ಲೆಗೆ ಪೆಟ್ಟಾದಿತ್ತದು ತೊಕ್ಕೊಟ್ಟದ ಖಾಸಗಿ ಆಸ್ಪತ್ರೆ ಸೇರಿದೇರು. ತಲಪಾಡಿ ಕಡೆದ ಕೊಲ್ಯದಂಚಿ ಬತ್ತಿನ ಟೆಂಪ ಕೊಲ್ಯಡ್ ತಿರ್ಗಸ್ ಮಾರ್ಗವು ತಿರ್ಗನಗ ಕಾಸರಗೋಡುದಂಚಿ ಪೋಪುನ ಬೈಕ್ ಗುದ್ದುದುಂಡು. ಬೈಕ್ ಇಡೀ ಬೆಟ್ಟೆ ಆದಿತ್ತದು ಬೈಕ್ ಹಿಡಿತಿನ ಇರುವೆರ್ಲ ತರೆಕ್ ಹೆಲ್ಮೆಟ್ ದೀದಿತ್ತಿನದವರ ಪ್ರಾಣ ಅಪಾಯಡ್ದು ಬಚಾವತೀರು. ದಕ್ಷಿಣ ಸಂಚಾರಿ ವಿಭಾಗದ ಪೊಲೀಸರು ಜಾಗಿಗೆ ಪೋದು ತನಿಖೆ ನಡಪಾದಿರು. ಬಿಜೆಪಿ ಸರ್ಕಾರದ ಬೇದಯತ್ವಾಸಿದ ನೀತಿಗೆ ವಿರೋಧ ತೋಜಾದು ಬೊಕ ಕಿರ್ತನ ಕೇಸಿಡು ಕರೆದು ಪೋಯಿನಕ್ಲಿನ ಕುಟುಂಬವು ಸರಿಯಾಯಿನ ನ್ಯಾಯ ಒದಗಾಯರ ಒತ್ತಾಯ ಮಲ್ತದು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕ ಕುಡ್ಲದ ಪುರಭವನದ ಎದುರು ಮೌನ ಪ್ರತಿಭಟನೆ ನಡಪಾದಿತ್ತಂಡು. ಬಿಜೆಪಿ ಸರ್ಕಾರದ ಬೇದಯತ್ವಾಸಿದ ನೀತಿಗೆ ವಿರೋಧ ತೋಜಾದು ಬೊಕ್ಕ ಕಿರ್ತನ ಕೇಸಿಡು ಕರೆದು ಪೋಯಿನಕ್ಲಿನ ಕುಟುಂಬಗೂ ಸರಿಯಾಯಿನ ನ್ಯಾಯ ಒದಗಾಯರ ಒತ್ತಾಯ ಮಲ್ತದು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕ ಕುಡ್ಲದ ಪುರಭವನದ ಎದುರು ಮೌನ ಪ್ರತಿಭಟನೆ ನಡಪಾಂಡು. ಧರ್ಮಾಧಾರದ 3 ಜನ ಕೆರ್ನ ಕೇಸಲಿನ ತನಿಖೆ ಬೊಕ್ಕ ಸಂತ್ರಸ್ತ ಕುಟುಂಬಲಿಗೆ ಕೊರಡಾಯಿನ ಪರಿಹಾರ ಪಟ್ಟುನೆಟ್ ಕಣ್ಣಿಗೆ ಸಾರ್ವಜನಿಕವಾದ ತೋಜಿನ ಯತ್ವಾಸಿ ನೀತಿಗೆ ವಿರೋಧ ತೋಜಾದು ಸಂವಿಧಾನದ ಉದ್ದೇಶುಲಿನ ಲೆಕ್ಕೊಗದಿತನಂದೆ ನಾಗರಿಕರ್ನ ಮರ್ಯಾದೆಗೆ ಕುಂದು ಉಂಡಾಪುನಂಚ ವರ್ತನೆ ತೋಜಾಯಿನ ಸರ್ಕಾರದ ನಡೆಕ್ ಕಾಂಗ್ರೆಸ್ ನಾಯಕರು ವಿರೋಧ ತೋಜಾದ ಮೌನ ಪ್ರತಿಭಟನೆ ಮಲ್ತೇರು. ಪ್ರತಿಭಟನೆದ ಅಕೇರಿಕೆ ರಾಜ್ಯದ ದುಂಬುದ ಮಂತ್ರಿ ಬಿ ರಮನಾಥ್ ರೈ ಸುದ್ದಿಗಾರರ ಪಾತಿರ್ದು ಧರ್ಮಾಧಾರಡು ಕೆರ್ಪುನೆಗೆ ವಿರೋಧ ತೋಜಾವ ಕೆರ್ನಾಕ್ಲಿಗೆ ಸರಿಯಾಯಿನ ಶಿಕ್ಷೆ ಅವಳು ರಾಜ್ಯ ಸರ್ಕಾರ ಭೇದ ತೋಜಾವನೆಗೆ ವಿರೋಧ ಮಲ್ಪುವ ಅಂತ ಬಂಡೇರು. ಸೂತ್ರಧಾರರು ಅವ್ರಿಗೆ ಏನು ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ. ಬಡಪಾಯಿಗಳು ಸಾಯ್ತಾರೆ, ಬಡಪಾಯಿಗಳು ಜೈಲಿಗೆ ಹೋಗ್ತಾರೆ. ದುರ್ಬಲ ವರ್ಗದ ಸಾಯ್ತಾರೆ, ದುರ್ಬಲ ವರ್ಗದವರು ಜೈಲಿಗೆ ಹೋಗ್ತಾರೆ. ಆದರೆ ಸೂತ್ರಧಾರರು ಅವರು ಗಹಗಹಿಸಿ ನಗ್ತಾರೆ. ಇದು ಸಮಾಜದ ಒಂದು ದುರ್ಬಲ
ನಡೆಯುತ್ತೆ ಅಂತ ಹೇಳುವಂಥ ಮಾತನ್ನು ಗಹಗಹಿಸಿ ನಗುವಂಥವರು ಕೂಡ ಅವರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ದುಂಬುದ ಶಾಸಕರು JR ಲೋಬು ಪಾತಿರ್ದು ಸರ್ವಧರ್ಮಲಿನ ನಿಲೆಬೂಡು ದಕ್ಷಿಣ ಕನ್ನಡ ಜಿಲ್ಲೆಡು ಇಂಚಿನ ಸಂಗತಿ ನಡಪನ ತೂದು ಕೇಂಡದು ನಿಜವಾದ ಬೇಜಾರಾತನೆಂದು ಪಂಡಿರು. ಇಲ್ಲಿ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಕಂದಕವನ್ನು ಮಾಡುವಂಥ ಒಂದು ಚಿಂತನೆ ಯಾಕೆ ಸರ್ಕಾರಕ್ಕೆ ಬರ್ತಾ ಇದೆ? ಜನರು ಆಲೋಚನೆ ಮಾಡಲ್ಲ, ಆದರೆ ಕೆಲವು ಪಂಗಡಗಳು ಕೆಲವೇ ಚಿಂತನೆಯ ರಾಜಕೀಯ ವ್ಯಕ್ತಿಗಳು ಈ ಒಂದು ಭೇದವನ್ನು ಮಾಡ್ತಾರೆ, ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಇದರ ವಿರುದ್ಧ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಮೌನ ಪ್ರತಿಭಟನೆಯನ್ನು ಈ ಪ್ರಭಾವದಿಂದ ಮುಂದೆ ಹಮ್ಮಿಕೊಂಡಿದ್ದೇವೆ. ರಾಜ್ಯದ ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್, ದುಂಬುದ ಶಾಸಕರು ಮೊಯ್ದೀನ್ ಬಾಬಾ, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಗುರುಕಾರ್ಯರು ಶಾಹುಲ್ ಹಮೀದ್, ಬೊಕ ಇಬ್ರಾಹಿಂ ಕೋಡಿಜಾಲ್, ಮಮತಾ ಗಟ್ಟಿ, ಮಿಥುನ್ ರೈ, MS ಮಹಮ್ಮದ್, ಶಶಿಧರ ಹೆಗ್ಡೆ, ವಿಶ್ವಾಸ್ ದಾಸ್, ಪ್ರಕಾಶ್ ಸಾಲ್ಯಾನ್, BH ಖಾದರ್, ಕವಿತಾ ಸನಿಲ್, TK ಸುಧೀರ್ ಇಂಚ ನಾಯಕರು ಪಾಲ್ಗೊಂಡಿರು. ಕರ್ನಾಟಕ ರಾಜ್ಯ ಸರ್ಕಾರ ಮಂತ್ರಿಮಂಡಲದ ಸಭೆಟ್ ಬಜಿ 11,000 ಪೌರ ಕಾರ್ಮಿಕರನ್ನು ಖಾಯಂ ಮಲ್ಪೆರೆ ತೀರ್ಮಾನದೆತೊನ್ನವು ಮಾತ ಪೌರ ಕಾರ್ಮಿಕರಿಗೆ ಬಗೆನ ಅನ್ಯಾಯ ಅಂದು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮಹಾಸಂಘದ ರಾಜ್ಯ ಗುರುಕಾರ್ಯರು ನಾರಾಯಣ ದೂರ್ದೇರು ಆರ ಕುಡ್ಲಡು ಸುದ್ದಿಗಾರರ ಪಾತಿರೀರು. ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮಹಾಸಂಘದ ಗುರುಕಾರ್ಯರು ನಾರಾಯಣ ಕುಡ್ಲಡು ಸುದ್ದಿ ಕುಟುಡು ಪಾತಿರ್ದು ರಾಜ್ಯ ಸರ್ಕಾರ ಮಂತ್ರಿಮಂಡಲದ ಸಭೆಟ್ ಬಜಿ 11,000 ಪೌರ ಕಾರ್ಮಿಕರನ್ನು ಖಾಯಂ ಮಲ್ಪೆರೆ ತೀರ್ಮಾನದೆತೊನ್ನವು ಮಾತ ಪೌರ ಕಾರ್ಮಿಕರಿಗೆ ಬಗೆನ ಅನ್ಯಾಯ ರಾಜ್ಯದ 33,000 ಪೌರ ಕಾರ್ಮಿಕರು 20 ವರ್ಷದ ಖಾಯಂಗಾದು ಕಾತೊಂದುಪ್ಪನಗ ಭರವಸೆ ಕೊರ್ತುನ ಮುಖ್ಯಮಂತ್ರಿಗಳು ಇತ್ತೆ ವಚನ ಭ್ರಷ್ಟಿರ ಆ ಒಂದು ಪುಣಿಗೆ ವಿರೋಧ ಮಲ್ಪುವ ಆರು ಕೊರ್ನ ಪಾತೆರ ಒರಿಪಾವೊಂದು ಆರು ಒತ್ತಾಯ ಮಲ್ತೇರು ಮಾತೆರನ್ನ ಖಾಯಂ ಮಲ್ಪುವ ಪಂಡದ ಪೊಕ್ಕಡೆ ಪ್ರಚಾರದ ತೊಂಡಿರು ಇತ್ತೆ ಪೌರ ಬೇರೆದಕ್ಲು ಬೇರೆದ ಭದ್ರತೆ ಇಜ್ಜಂದೆ ಕಮ್ಮಿ ಸಂಬಳಗೂ ಬೇನೊಂದುಲ್ಲಿರು ಬಜಿ 11,000 ಬೇರೆದಕ್ಲಿನ ಮಾತ್ರ ಲೆಕ್ಕೋಗುದಿತೊನ್ನ ಸರ್ಕಾರದ ನಡೆ ಸರಿಯತ್ತಂದು ಆರು ಪಂಡೇರು ಮುಖ್ಯಮಂತ್ರಿಗಳು 2022 ಜುಲೈ 1 ಪೌರ ಕಾರ್ಮಿಕರ ಸಂಘಟನೆಯ ನಾಯಕರಿಗೆ ಬರೆದು ಕೋರ್ನ ಭರವಸೆ ಸುಳ್ಳಾತಂದು ಒಂದಕ್ಕೆ ವಿರೋಧ ಮಲ್ಪುವ ಅಂದು ಕರ್ನಾಟಕ ರಾಜ್ಯ ಪೌರ ಬೇರೆದಕ್ಕಿನ ಮಹಾಸಂಘದ ಗುರುಕಾರ್ಯರು ನಾರಾಯಣ ಪಂಡೇರು 33,000 ಜನ ಇದ್ದಾರೆ, ಎಲ್ಲರೂ ಕಾಯಂ ಮಾಡ್ತೀನಿ ಅಂತ ಹೇಳಿ ನೀವು 11,000 ಮಾಡಿದ್ರೆ ಇನ್ನು 22,000 ಜನ ಉಳ್ಕೊಳ್ತಾರೆ, ಅವ್ರಿಗೆ ಅನ್ಯಾಯ ಆಗುತ್ತೆ. ಹಾಗಾಗಿ ಎಲ್ಲರೂ ಕಾಯಂ ಮಾಡಬೇಕಂತ ನಮ್ಮ ಪ್ರಮುಖವಾದ ಬೇಡಿಕೆ. ಇದು ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲರೂ ಒಟ್ಟಿಗೆ ಕಾಯಂ ಮಾಡಬೇಕು. ಮುಖ್ಯಮಂತ್ರಿಗಳು ಹೇಳಿದ್ರು ಎಷ್ಟೇ ಹಣ ಖರ್ಚಾಗಲಿ ನಾನು ಎಲ್ಲರೂ ಕಾಯಂ ಮಾಡ್ತೀನಿ ಅಂಥೇಳಿ ಪತ್ರಿಕೆ ಹೇಳಿಕೆ ಕೊಟ್ಟರು, ಪ್ರೆಸ್ಸಲ್ಲಿ ಹೇಳಿದ್ರು, ಎಲ್ಲ ಕಡೆ ಅದು TV ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮ, ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಕಡೆ ಸುದ್ದಿಯಾಗಿದೆ. ಮುಖ್ಯಮಂತ್ರಿಗಳು ಸ್ವತಃ ಬಂದು ಎಲ್ಲರೂ ಕಾಯಂ ಮಾಡ್ತೀನಿ, ನಮ್ಮ ಕಾಲದಲ್ಲಿ ಇದೊಂದು ಎಂಡ್ ಆಗಬೇಕು ಈ ಪೌರ ಕಾರ್ಮಿಕರ ಶೋಷಣೆ ಅಂತೇಳಿ ಹೇಳಿದ್ರು. ಆದರೆ ನಿನ್ನೆ ನೋಡಿದ್ರೆ ಬರೀ 11,000 ಜನ ಕಾಯಂ ಮಾಡ್ತೀವಿ ಅಂತೇಳಿ ಅವರು ಹೇಳಿಕೆ ಕೊಟ್ಟಿರೋದು ಅದು ಸರಿಯಾದ ಕ್ರಮ ಅಲ್ಲ. ನಾವು ಅದನ್ನು ವಿರೋಧಿಸ್ತೀವಿ. ಯಾಕಂದರೆ ಇಷ್ಟು ಜನ ಇರುವಾಗ ಒಂದು 4 ಜನಕ್ಕೆ ಊಟ ಕೊಟ್ಟು ಮಿಕ್ಕಿದವ್ರಿಗೆ ಊಟ ಕೊಟ್ಟಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಸಂಘದ ರಾಜ್ಯ ಸಂಚಾಲಕರು ಡಾಕ್ಟರ್ KB ಓಬಳೇಶ್, ದಾಸ್ ಅತ್ತಾವರ, ಅನಿಲ್, ಆನಂದ್ ಸುದ್ದಿ ಕುಟುಡಿದ್ದೀರು. ಕುಡ್ಲಡು ಹೋಟೆಲ್ ಉದ್ಯಮ ಕ್ಷೇತ್ರಡು ಮಲ್ಲ ಪುದರ್ಪಡೆನ ಕುಡ್ಲದ ಪುದರ್ಪೊಯಿ ಹೋಟೆಲ್ ಉದ್ಯಮಿ ಶ್ರೀದೇವಿ ಬರವು ಸಂಸ್ಥೆನ ಗುರುಕಾರ್ಯರು ಎ ಸದಾನಂದ ಶೆಟ್ಟರ್ನ 82ನೇ ವರ್ಷದ ಜನ್ಮದಿನಾಚರಣೆ ಬೊಕ ಕುಡ್ಲ ಬಲ್ಮಠದ ಕ್ವಾಲಿಟಿ ಹೋಟೆಲ್ ಸ್ಥಾಪನೆದ 5ನೇ ವರ್ಷಾಚರಣೆದ ಸಂಭ್ರಮ ಅಂಗಾರೆ ಕುಡ್ಲಡು ನಡತಂಡು. ಕುಡ್ಲಡು ಹೋಟೆಲ್ ಉದ್ಯಮ ಕ್ಷೇತ್ರಡು ಮಲ್ಲ ಪುದರ್ಪಡಿನ ಕುಡ್ಲದ ಪುದರ್ಪೊಯಿ ಹೋಟೆಲ್ ಉದ್ಯಮಿ ಶ್ರೀದೇವಿ ಬರವು ಸಂಸ್ಥೆನ ಗುರುಕಾರ್ಯರು ಎ ಸದಾನಂದ ಶೆಟ್ಟರ್ನ 82ನೇ ವರ್ಷದ ಜನ್ಮದಿನಾಚರಣೆ ಬೊಕ ಕುಡ್ಲ ಬಲ್ಮಠದ ಕ್ವಾಲಿಟಿ ಹೋಟೆಲ್ ಸ್ಥಾಪನೆದ 5ನೇ ವರ್ಷಾಚರಣೆ ಸಂಭ್ರಮ ಅಂಗಾರೆ ಕುಡ್ಲಾಡ್ ನಡತಂಡು. ತುಡರ್ ಬೋಳ್ಪು ಪೊತ್ತಾದ ಸದಾನಂದ ಶೆಟ್ಟಿ ಲೇಸಿನ ಉದಿಪನ ಮಲ್ತೇರು ಪುಟ್ಟು ಪರ್ಬದ ಕೇಕ್ ಕತ್ತಿರ್ತದ ಗೌಜಿನಿ ಪಟ್ಟೊಂಡಿರು. ಸದಾನಂದ ಶೆಟ್ಟರಿನ ಸೋದರ ಎ ಕೃಷ್ಣಾನಂದ ಶೆಟ್ಟಿ, ಇಂಟರ್ನ್ಯಾಷನಲ್ ಬನ್ಸ್ ವೆಲ್ಫೇರ್ ಟ್ರಸ್ಟ್ ಕಾರ್ಯ ಗುರುಕಾರ್ಯರು ದೇವಿಚರಣ್ ಶೆಟ್ಟಿ, ರಾಜ್ಗೋಪಾಲ್ ರೈ ಪಾಲ್ದೆ ತೊಂಡಿರು. ಸದಾನಂದ ಶೆಟ್ಟಿ ಪಾತಿರ್ದು ಅರಿನ ಸಾಧನೆದ ಪಿರ ಉಡುಪುನ ಬೊಕ ಬುಳಿಚಿಡಿಗೆ ಸಾಕಾರ ಕೊರ್ನ ಮಾತಿರಿನ ಈ ಪುರ್ತುಡು ನಿಂಪು ಮಲ್ತೊಂಡಿರು. ಬರ್ತಡೆಗೆ ಸನ್ಮಾನ ಈ ರೀತಿ ಮತ್ತೆ ಮಲ್ಪೇರು ನೆಂಗ್ಲೇದ ಅವ್ರ ಜೊತೆಗೆ ಆಂಡ ಯಾರು ಬಯ್ಯಗಣ್ಣು ಮನಸ್ಸು ಮಲ್ಪುಗಂಗೆ ಅಂತ
ಅಂಚೆ ಒಂಜಿ ಕೂಟದ ಬರ್ರ ಬಂದಾಗ ಮಕ್ಕಳು ಪೂರ ಒಂಜಿ ರೀತಿ ರವೀಂದ್ರ ಪ್ರಭು ಹೊತ್ತಿನ ಸಂತೋಷ ಕುಂದರೆ ಆಂಡ ಗುರುಗಿರನ್ ಇದ್ದಂದ ಪೂರ ಹೆಚ್ಚಿನ ಮುಂತ ಪ್ರಾಡಕ್ಟೇ ಯಾನ ಒಂದು ಔಷಧ್ ಬ್ರದರ್ಸ್ ಅವಡೆ ವೇಗಸ್ ಬ್ರದರ್ಸ್ ಅವಡೆ ಪೂರಾ ಮೂಲೆ ತರಬೇತಿ ಆದ ಮೂಲೆ ಒಂಜಿ ಜೀವನ ಸಾಧಿ ನಾಡಿನಕ್ಲಪ್ಪ ಪೂರ ಅಕ್ಲಿಗೆ ಏನೇನು ನೆನಪುಂಡು ಇದ್ದಿಂದ ಗೊತ್ತುಂಜಿ ನನ್ನ ಇಂಗ್ಲ ಸಂಸ್ಥೆ 5 ವರ್ಷ ದುಮ್ಮಲ ಬಿದ್ದಿನಗಳು ಏತೋ ಜನ ಹೆಡ್ ಆಯ್ತಾರೆ ಮಲ್ಲ ಬಿಸ್ನೆಸ್ ಮಾತೊಂದುಂಡರೆ ನಮ್ಮದೇ ರೀತಿ ಅದನ್ನ ವ್ಯಾಪಾರ ನಡೆದು ನಾಡಲ ಎಂಗ್ಲಿಗೆ ಅವೇನು ತುಟಾಗ ಒಂದು ಸಂತೋಷ ನಮ್ಮನೆ ಜನ ಈ ರೀತಿ ಬರ್ತಾ ಇರ್ತವೆ. ಸಂಘಟಕರ ಬುಕ್ಕ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರು ಕದ್ರ ನವನೀತ ಶೆಟ್ಟಿ ಪಾತಿರ್ದೆ ಸದಾನಂದ ಶೆಟ್ರಿನ ಮಾತ ಸಾಧನೆ ಬರವು ಸಂಸ್ಥೆಲು ಆರ ಪುಟ್ಟುದು ಬುಲೆದು ಮಿತ್ತು ಬತ್ತನ ಬಗೆಟ್ ಮಾಹಿತಿ ಕೊರಿಯರು. ಕ್ರೀಡಾ ಕ್ಷೇತ್ರ ನಮ್ಮ ಕುಡ್ಲಡೆ ವಾವ ಫೆಡರೇಷನ್ ಉಂಟು ಕ್ರೀಡೆಗೆ ಸಂಬಂಧಪಟ್ಟ ಒಂದು ಪಟ್ಟಿ ಮಲ್ತೊಂದು ಪೋಂಡ ಕಬಡ್ಡಿ ಕ್ರಿಕೆಟ್ ಟೆನ್ನಿಸ್ ಇಂಚಿನ ಪುರ ಉಂಡು ಆ ಮಾತ ಪಟ್ಟಿದ ಎದುರುಡು ಆ ಅಸೋಸಿಯೇಷನ್ ಫೆಡರೇಷನ್ ಐತ ಅಧ್ಯಕ್ಷೆ ಅತ್ತಂಡ ಗೌರವಾಧ್ಯಕ್ಷೆ ಆದಿತ್ತಿನಾರು ಆ ದುಪ್ಪುನಾರಿ ಇರುಂದಿಕೆಂಡ ಎ ಸದಾನಂದ ಶೆಟ್ಟಿ ಒಂದೊಂದು ಸಾರ್ವಕಾಲಿಕ ದಾಖಲೆಲ್ಲ ಅಂದ ಯಾನ 81 ವರ್ಷದ ಆರೋಗ್ಯವಾದ ಉಪ್ಪರ ಕಾರಣದಾದ ಅಂದಕೆಂಡ ಯಾನು ಬೊಬ್ಬು ದಿನ ಅಂತ ಬಂದಿದ ಓ ಬಂಡ ಟೆನ್ನಿಸ್ ಸುಮಾರು 5 ವರ್ಷದ ಕಾಲ ನಿರಂತರವಾದ ಸಮಯ ಪಾಲನೆ ಮಲ್ತೊಂದು ಕಾಂಡೆಲಾಕೊಂಡು ಹೋದರು ಟೆನ್ನಿಸ್ ಗೊಬ್ಬೊಂದಿತ್ತಿನಂಚಿನ ಕ್ರೀಡಾಪಟುಲ ಅಂದ ಕದ್ರಿ ದೇವಸ್ಥಾನದ ಶಕ್ತಿ ಕಲ್ಲುಂಟು ಆ ಶಕ್ತಿ ಕಲ್ಲನ್ನು ಇತ್ತದ ಜವಣರಿಗೆ ಪೊರೆಲ್ ಪಾಯರಾಪಿ ಪಂದಾಯ ಅಂಚಿನ ಶಕ್ತಿ ಕಲ್ಲನ್ನು ದೆರ್ತೊಂದು ದೇವಸ್ಥಾನಕ್ಕೆ ಸುತ್ತುವರಿಯರೆ ಪ್ರಯತ್ನ ಮಲ್ತೊಂದಿತ್ತಿನ ಅಂಚಿನ ಜವಣೆ ಆ ಜವಣಾದಿಗದ ನೆಂಪುನು ಸದಾನಂದ ಶೆಟ್ಟಿಯ ಫಲ ಮಲ್ಪುವೇರು ಅಂಚಿನ ಜವಣೆ ಸದಾನಂದ ಶೆಟ್ಟಿ 82 ವರ್ಷದ ಜವಣೆಯಿಂದ ನಮ್ಮ ಪ್ರೀತಿಪೂರ್ವಕವಾದ ಕೊಂಡೊಂದು ಪುದರ್ಪೋಯಿ ಸಂಗೀತ ಕಲಾವಿದರು ರವೀಂದ್ರ ಪ್ರಭು ಬೊಕ್ಕ ಕೂಟದಕ್ಲೆಡ್ದು ಸಂಗೀತ ಕಾರ್ಯಕ್ರಮ நடத்தண்டு. ಮುಸ್ಲಿಮರನ್ನು ಶತ್ರುಗಳನ್ನು ಲಡಾಯಿ ಲಕ್ಕಾವನಕ್ಲೆನ್ನು ತನ್ನ ಮಿತ್ತು ದೀರ್ಥ ಕಟ್ಟುವರೆಂದು ರಾಜ್ಯ ಸರ್ಕಾರವನ್ನು ದೂರ್ನ ಶ್ರೀರಾಮಸೇನದ ತಾಪಕರು ಪ್ರಮೋದ್ ಮುತಾಲಿಕ್ ಅಪಗಪಗ ತನಕ ತಡೆಪಾಡ್ ನಾವು ಬಿಜೆಪಿಗೆ ಎಡ್ಡೆತ್ತಿಂದು ಪಂತೇರು ಆರು ಓಡಿಪುಡು ಸುದ್ದಿ ಮಾಧ್ಯಮದ ಕಡ ಪಾತಿರ್ದೇರು. ಶ್ರೀರಾಮಸೇನದ ತಾಪಕರು ಪ್ರಮೋದ್ ಮುತಾಲಿಕ್ ಒಡಿಪುಡು ಸುದ್ದಿ ಮಾಧ್ಯಮದ ಕಡ ಪಾತಿರ್ದು ಕಲ್ಬುರ್ಗಿ ಗಣೇಶೋತ್ಸವಗೂ ತನಕ ಪೋಯರ ಬುಡನ್ ನಾವು ಜಿಲ್ಲಾಧಿಕಾರಿನ ಆಜ್ಞೆ ಅತ್ತು ಅವು ಸರ್ಕಾರದ ಆಜ್ಞೆ ಅಂಚಪಂಡ ಬಿಜೆಪಿ ಅಪಗಪಗ ತನಕ ತಡೆಪಾಡ್ ನಾವು ಬಿಜೆಪಿಗೆ ಎಡ್ಡೆತ್ತು ನಿಕ್ಲು ತಡೆಪು ನಾವು ಮುತಾಲಿಕ್ನತ್ತು ಅವು ಹಿಂದುತ್ವನೊಂದು ಪಂಡೇರು. ಕಾಂಗ್ರೆಸ್ ಕಾರಡು ತಡೆಪುನಗ ನಿಕ್ಲು ವಿರೋಧ ಮಲ್ತದಾರು. ಪ್ರವೀಣ್ ನೆಟ್ಟರ್ ಇಲ್ಲಡೆ ಸಮಾಧಾನ ಪನಿಯರಲು ತಡೆತಿದ್ದಾರೆ. ಗಂಗೋಳಿದ ಸಾಮೂಹಿಕ ಸತ್ಯನಾರಾಯಣ ಪೂಜೆಡು ಪಾಲ್ದು ನೆರಲ ಬಡ್ತುಜಾರು. ತಾನು ಪಾತಿರ್ನ ಲಡಾಯ ಆಪುನು ಪನ್ಪಾರು. ಪೆಟ್ಟುಮುಟ್ಟು ಆಂಡ ಎನ್ನ ಮಿತ್ತು ಕೇಸ್ ಪಾಡ್ದು ಜೈಲಿಗೆ ಪಾಡ್ಲೆ ಸಾಧ್ಯ ಆಂಡ ಪೆಟ್ಟು ಮನ್ಪುನಕ್ಲಿನ ಪತ್ತಿಡ್ದೀಲೆ ಹಿಂದುಲೆಡ್ದು ಏಪುಗಳ ಗಲಾಟೆ ಆತುಜಿ ಅವು ಗೊತ್ತುಪಾಡು. ಮುಸ್ಲಿಮರನ್ನು ಶತ್ರುಳೆನು ಲಡಾಯಿ ಲಕ್ಕವನಕ್ಲೆನು ಎನ್ನ ಮಿತ್ತು ದೇರ್ತ್ ಕಟ್ಟುವರೆಂದು ಪ್ರಮೋದ್ ಮುತಾಲಿಕ್ ಏವ್ರ ತೋಜಾಯರು. ಇವತ್ತು ನನಗೆ ಪ್ರವೇಶ ನಿಷೇಧ ಮಾಡಿ ಅಲ್ಲಿಯ ಜಿಲ್ಲಾಧಿಕಾರಿಗಳ ಒಂದು ಆಜ್ಞೆಯನ್ನು ಹೊರಡಿಸಿದ್ದಾರೆ. ಸೊ ಇದು ಜಿಲ್ಲಾಧಿಕಾರಿಗಳದ್ದಲ್ಲ, ಇದು ಜಿಲ್ಲಾಧಿಕಾರಿಗಳ ಸರ್ಕಾರ ಅಂದರೆ ಬಿಜೆಪಿ. ಸೊ ಇದು ಮೇಲಿಂದ ಮೇಲೆ ಈ ರೀತಿಯ ನಿರ್ಬಂಧನೆ ಮಾಡ್ತಾ ಇರುವಂಥದ್ದು ಬಿಜೆಪಿಯವರಿಗೆ ಶೋಭೆ ತರುವಂಥದ್ದಲ್ಲ. ಸೊ ಇವತ್ತು ಯಾರನ್ನು ತಡಿತಾ ಇದ್ದಾರೆ? ಪ್ರಮೋದ್ ಮುತಾಲಿಕ್ನನ್ನು ಅಲ್ಲ, ಹಿಂದುತ್ವವನ್ನು ತಡಿತಾ ಇದ್ದಾರೆ. ಹಿಂದೂಗಳ ಒಂದು ಶಕ್ತಿ ಸಂಬಂಧಪಟ್ಟಾಗ ಹೋಗ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ನಾಯಕರನ್ನು ತಡಿತಾ ಇರುವಂಥದ್ದು ಬಹಳ ಅತ್ಯಂತ ದ್ರೋಹ ಮಾಡ್ತಾ ಇದೆ. ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ, ಸಂವಿಧಾನ ವಿರೋಧಿ ಆಗ್ತಾ ಇದೆ. ಹಿಂದೆ ನೀವು ಸಾಕಷ್ಟು ರೀತಿಯ ಇದಕ್ಕೆ ವಿರೋಧ ಮಾಡಿದಂಥವರು, ಕಾಂಗ್ರೆಸ್ ಪೀರಿಯಡ್ನಲ್ಲಿ ಬ್ಯಾನ್ ಮಾಡಿದಂಥ ಸಮಯದಲ್ಲಿ ವಿರೋಧ ಮಾಡಿದಂಥವರು ಇವತ್ತು ನನಗೆ ನೀವು ಬ್ಯಾನ್ ಮಾಡ್ತಾ ಇರುವಂಥದ್ದು. ಸೊ ಇದು ನಮ್ಮನ್ನೇ ತಡೆಯುವಂಥ ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದು. ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ಇದನ್ನು ನಾನಂತೂ ಬಿಡೋಲ್ಲ. ನಿಮ್ಮ ಮಾನ ಮರ್ಯಾದೆಯನ್ನು ಬೀದಿಯಲ್ಲಿ ಮನೆಗೆ ಹೋಗಿ ಕಳಿತೀನಿ ಅಂತನ್ನುವಂಥದ್ದು ನೆನಪಿಟ್ಕೊಳ್ಳಿ. ಶಿವಮೊಗ್ಗ ಅಂದರೆ ಹಿಂದುತ್ವದ ಭದ್ರಕೋಟೆ, ಮಲ್ನಾಡು, ಇಲ್ಲೆಲ್ಲ ಕಡೆಗೆ ಹಿಂದೂಗಳ ಒಂದು ಒಳ್ಳೆ ಜಾಗೃತ ಸ್ಥಳ. ಅಲ್ಲೇ ಇವತ್ತು ಭಯೋತ್ಪಾದಕರ ಅಡುಗು ತಾಣಗಳಾಗ್ತಾ ಇದ್ದಾವೆ ಅಂತಂದರೆ ಸರ್ಕಾರ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಎಲ್ಲಿ ಹೇಗೆ ಯಾವ ರೀತಿಯ ಭದ್ರಕೋಟೆಯ ಒಳಗಡೆಗೆ ನಮ್ಮ ಇವತ್ತು ಶಿಥಿಲ ಆಗ್ತಾ ಇದೆ.
ಇದು ಬಹಳ ಅಪಾಯಕಾರಿ ಬೆಳವಣಿಗೆ. ಸೊ ಇದರ ಬಗ್ಗೆ ಗಮನಿಸಬೇಕು, ಸರ್ಕಾರ ಕೂಡಲೇ ಕ್ರಮ ತಗೊಳ್ಬೇಕು. ಇಲ್ಲಾದರೆ ಮುಂದಿನ ದಿನಗಳಲ್ಲಿ ಬಹಳ ಭಯಾನಕವಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತನ್ನುವಂಥದ್ದು BJP ಸರ್ಕಾರ ಇದರ ಕಡೆಗೆ ಗಮನಿಸಬೇಕು ಅಂತನ್ನುವಂಥದ್ದು. ಆಜು ವರ್ಷದುಂಬು ಕುಡ್ಲಡ ಪೊಂಜಿನ ಕಂಟಿಲಿಡಿದ ಬಂಗಾರದ ಕಂಟಿ ಒಯ್ತನ ಕೇಸ್ದ ಆರೋಪಿ 31 ವರ್ಷ ಪ್ರಾಯದ ಮಹಮ್ಮದ್ ನಿಸರ್ಗ್ ಕುಡ್ಲದ ರಡ್ಡನೆ CJM ಕೋರ್ಟು 3 ವರ್ಷ 5 ತಿಂಗಳು ಶಿಕ್ಷೆ ಬೊಕ್ಕ 10,000 ರೂಪಾಯಿ ದಂಡ ಪಾಡ್ದಂಡೆ. ದಂಡ ಕಟ್ಟಿರ ತತ್ತಂಡ ಪಿರ 2 ತಿಂಗಳು ಸಾಮಾನ್ಯ ಶಿಕ್ಷೆ ಉಂಡುವುದು ತೀರ್ಪು ಕೋರ್ತುಂಡು. ಆಜು ವರ್ಷದುಂಬು ಕುಡ್ಲಡ ಪೊಂಜಿನ ಕಂಟಿಲಿಡಿದ ಬಂಗಾರದ ಕಂಟಿ ಒಯ್ತನ ಕೇಸ್ದ ಆರೋಪಿ 31 ವರ್ಷ ಪ್ರಾಯದ ಮಹಮ್ಮದ್ ನಿಸರ್ಗ್ ಕುಡ್ಲದ ರಡ್ಡನೆ CJM ಕೋರ್ಟು 3 ವರ್ಷ 5 ತಿಂಗಳು ಶಿಕ್ಷೆ ಬೊಕ್ಕ 10,000 ರೂಪಾಯಿ ದಂಡ ಪಾಡ್ದಂಡು. ದಂಡ ಕಟ್ಟಿರ ತತ್ತಂಡ ಪಿರ 2 ತಿಂಗಳು ಸಾಮಾನ್ಯ ಶಿಕ್ಷೆ ಉಂಡುಂದು ತೀರ್ಪು ಕೊಡ್ತುಂಡು. ಅಕ್ಟೋಬರ್ 14 ಕದ್ರಕಂಬಳದ ಅನುರಾಧ S ರಾವ್ ಕಾಂಡೆ ನಡಪುನ ಅಭ್ಯಸಡು ಕಾಸ್ಮೋಸ್ ಲೇನ್ ಮುಟನಾಗ ಸ್ಕೂಟರ್ಡ್ ಬತ್ತದು 35,000 ರೂಪಾಯಿ ಬಿಲೆತ 10.1 ಗ್ರಾಮ್ ತೂಕದ ಕಂಟಿನ್ಯೂ ಒಯ್ತದು ಪದ್ರಾಡಾದಿತ್ತಿ. ಕದ್ರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ಪೊಲೀಸರು ಜಟ್ಟಿಪಳ್ಳ ಕಾನತ್ತಿಲ ತಿರ್ಗಸ್ದ ಮಹಮ್ಮದ್ ನಿಸಾರ್ ಬೊಕ್ಕ ಆಯಗ ಸ್ಕೂಟರ್ಡ್ ಪದ್ರಾಡ ಆಯರ ಸಹಾಯ ಮಲ್ತದ್ನ ಆರೋಪಿ ಜುರೈಸ್ KM ಮುಕ್ಲಿನ್ ಬಂಧನ ಮಲ್ತಿತ್ತಿರು. ಬೆಳ್ಳಾರದ ಜ್ಯುವೆಲ್ಲರಿ ಒಂಜಿಡ್ದು ಬಂಗಾರದ ಕಂಟಿನ ಸ್ವಾಧೀನವಾಗಿ ತಂದಿರು. ಸಾಕ್ಷಿದ ಕೊರತೆಡ್ದವರ ಜುರೈಸನ್ ಬುಡುತ್ತಂಡು. ಕದ್ರ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ ಮಾರುತಿ G ನಾಯಕ್ ತನಿಖೆ ಮುಗಿತದು ದೋಷ ದೂರು ಪಟ್ಟಿನ ಕೋರ್ಟುಗೂ ಸಂದಾದಿತ್ತೀರು. ಸೆಪ್ಟೆಂಬರ್ 17 ನಡಪೈನ ವಿಶ್ವಕರ್ಮ ಜಯಂತಿ ಸರಕಾರಿ ಕಾರ್ಯಕ್ರಮಕ್ಕೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಧಿಕಾರಿಗಳು ಹಾಜರಾತಿದ್ದೀರು. ಎಂಕ್ಲಿಗೆ ಭಾರಿ ಬೇಜಾರಾತರಂದು ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ ರಾಜ್ಯ ಸಂಚಾಲಕರು ಉದಯ G ಆಚಾರ್ಯ ಪಂತೇರು. ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ ರಾಜ್ಯ ಸಂಚಾಲಕರು ಉದಯ G ಆಚಾರ್ಯ ಕುಡ್ಲಾಡು ಸುದ್ದಿ ಕುಟುಡು ಪಾತಿರ್ದು. ಸೆಪ್ಟೆಂಬರ್ 17 ರಡ್ಡು ಜಿಲ್ಲೆಲೆಡ್ಲ ಸರಕಾರಿ ಪ್ರಾಯೋಜನದ ವಿಶ್ವಕರ್ಮ ಜಯಂತಿ ಆಚರಣೆ ನಡಪಾದಂಡು ಸರಕಾರಿ ಕಾರ್ಯಕ್ರಮಕ್ಕೂ ದಕ್ಷಿಣ ಕನ್ನಡ ಉಸ್ತುವಾರಿ ಮಂತ್ರಿ ಅಧಿಕಾರಿಗಳು ಹಾಜರಾತಿದ್ದೀರು. ಎಂಗ್ಲಿಗೆ ಭಾರಿ ಬೇಜಾರಾತನಂದು ಪಂಡೇರು. 3 ಗಂಟೆಗೆ ಶುರು ಅವಡಾಯಿನ ಕಾರ್ಯಕ್ರಮ ಬಯ್ಯ 5ನೇಕ್ಕೆ ಶುರು ಆತಂಡು ಓಟದ ಪೊರ್ತುಡು ಇಲ್ಲ ಬಾಕಿಲಿಗೆ ಬತ್ತದ ಕಾರ್ಗಡ್ಡ ಬೂರ್ನ ನಾಯಕರು ಎಂಕನ ಕಾರ್ಯಕ್ರಮಕ್ಕೂ ಗುಮನ ಕೊರನ್ನ ಸರಿಯತ್ತಂದು ಆರಪಂಡೇರು. ಕೋವಿಡ್ GST ನೋಟ್ ಬ್ಯಾನರ್ ಎಂಕ್ಲಿಗೆ ಮಲ್ಲ ಪೆಟ್ಟು ಬೂರ್ದುಂಡು ಕೊರೋನಾ ಪೊರ್ತುಡು 200 ಹೆಚ್ಚ ಬಂಗಾರದ ಅಂಗಡಿಲು ಮುಚ್ಚಿದ 17 ಹೆಚ್ಚ ಜನ ಜೂವದೆ ತುಂದೇರು. ಆಂಡ ಈ ಬಗೆಟ್ ವಾ ನಾಯಕರ್ಲ ಪಾತಿರ್ದು ಜೀರಂದು ಬೇಜಾರ್ ತೋಜಾಯಿನ ಉದಯ G ಆಚಾರ್ಯರು ಮಂಗಳೂರು ಏರ್ಪೋರ್ಟ್ಗೂ ವಿಶ್ವಕರ್ಮ ಏರ್ಪೋರ್ಟ್ ಒಂದು ಪುದರ್ದಿ ಓಡೊಂದು ಒತ್ತಾಯ ಮಲ್ತೇರು. ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ ಕರ್ನಾಟಕ ರಾಜ್ಯ ಸಂಚಾಲಕರು ಯೋಗೀಶಾಚಾರ್ಯ ಇನ್ನ ಪಾತಿರ್ದು ವಿಶ್ವಕರ್ಮ ಸಮಾಜ BJPದ ಒಟ್ಟಿಗೆ ಉಪನ ಗಟ್ಟಿಮುಟ್ಟದ ಸಮಾಜ ಅಂದು ಬೆಳ್ತಂಗಡಿದ ಶಾಸಕರು ಹರೀಶ್ ಪುಂಜ ಪಾತಿರ ಪಂತೇರು. ಎಂಗಿನ ಸಮಾಜ ಒವ್ವೇ ರಾಜಕೀಯ ಪಕ್ಷದೊಟ್ಟಿಗೂ ಗುರುತು ಮಲ್ತೊಂದಿಜ್ಜಿ ಅರನ ಪಾತಿರಗೂ ವಿರೋಧ ಮಲ್ಪೋ ಅಂದ್ ಪಂಡೇರು. ನಮ್ಮ ಸಮಾಜ ಹೇಗಿತ್ತು ಅಂತ ಹೇಳಿದ್ರೆ ಬಹಳ ಸೌಮ್ಯ ಮೃದು ಸ್ವಭಾವದ ಸಮಾಜದವರು ನಾವು. ಎಲ್ಲಿ ಹೋದ್ರು ಸಹ ವಿಶ್ವಕರ್ಮನಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವೃತ್ತ ಆಗ್ಲಿ ಅಥವಾ ರಸ್ತೆ ಆಗ್ಲಿ ಅಥವಾ ಯಾವುದೇ ಕಟ್ಟಡ ಆಗ್ಲಿ ಸ್ಮಾರಕ ಯಾವುದೂ ಇಲ್ಲ. ಬೇರೆ ಸಮಾಜದವರಿಗೆ ಎಲ್ಲ ಇದೆ, ಇರ್ಲಿ ಸಂತೋಷ, ನಮ್ಗೆ ಅದರಲ್ಲಿ ಏನು ಬೇಸರ ಇಲ್ಲ, ಇರ್ಲಿ ಅವರಿಗೆ ಸಹ ಕೊಡ್ಲಿ. ಆದ್ರೆ ನಮಗೆ ಯಾಕೆ ಈ ತರದ ಮಲತಾಯಿ ಧೋರಣೆ ಮಾಡ್ತಿದ್ದಾರೆ ಅಂತ ಹೇಳುವಂತದ್ದು ನಮ್ಮದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಶ್ವಕರ್ಮ ರಸ್ತೆ ಅಥವಾ ವಿಶ್ವಕರ್ಮ ವೃತ್ತ ಅಥವಾ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಸಂಬಂಧಪಟ್ಟ ಹಿರಿಯ ವ್ಯಕ್ತಿಗಳು ಯಾರಾದ್ರೆ ಅವರ ಹೆಸರಿನನ್ನು ರಸ್ತೆಗೆ ವೃತ್ತಕ್ಕೆ ಇಡಬೇಕಾದಂಥದ್ದು. ಅದು ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುದು ಅಂತ ಹೇಳಿದ್ರೆ, ನಮ್ಮ ಮಂಗಳೂರು ಏರ್ಪೋರ್ಟ್ಗೆ ವಿಶ್ವಕರ್ಮ ಏರ್ಪೋರ್ಟ್ ಅಂತ ಹೇಳಿ ಹೆಸರನ್ನು ಇಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕಿದ್ದೇವೆ ಮುಂದಿನ ದಿನಗಳಲ್ಲಿ. ಸುಳ್ಳಿದ ಗಣೇಶ್ ಮ್ಯೂಸಿಕಲ್ ಸಂಸ್ಥೆಯ ಪುತ್ತೂರು ಶಾಖೆದ 1ನೇ ವರ್ಷದಲ್ಲಿ ಇಸದಲ್ಲಿ ಕೊಡು ಪುತ್ತೂರು ದಸರಾ ಉಚ್ಚೇಡು ಸೆಪ್ಟೆಂಬರ್ 26 ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಡು ಭಕ್ತಿ ಭಾವ ರಸಮಂಜರಿ ಕಲಾ ಪುರಸ್ಕಾರ ಬೊಕ ಸಭಾ ಕಾರ್ಯಕ್ರಮ ಅಟ್ಟಣ ಮಲ್ತದನೆಂದು ಸಂಸ್ಥೆದ ತಾಪಕಿರು ಗಣೇಶಾಚಾರ್ಯ ಪಂತೇರು. ಸುಳ್ಳಿದ ಗಣೇಶ್ ಮ್ಯೂಸಿಕಲ್ ಸಂಸ್ಥೆದ ತಾಪಕಿರು ಗಣೇಶಾಚಾರ್ಯ ಸುದ್ದಿಕೂಟುಡು ಪಾತಿರ್ದು ಸಂಸ್ಥೆದ ಪುತ್ತೂರು ಶಾಖೆದ 1ನೇ ವರ್ಷದಲ್ಲಿ ಇಸದಲ್ಲಿ ಕೊಡು ಪುತ್ತೂರು ದಸರಾ ಉಚ್ಚೇಡು ಸೆಪ್ಟೆಂಬರ್ 26 ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಡು ಭಕ್ತಿ ಭಾವ ರಸಮಂಜರಿ ಕಲಾ ಪುರಸ್ಕಾರ ಬೊಕ ಸಭಾ ಕಾರ್ಯಕ್ರಮ ನಡಪೆರೆ ಉಂಡು ಪಂಡಿರು. ಮಧ್ಯಾಹ್ನ 2 ಭಕ್ತಿ ರಸಮಂಜರಿ ಬಯ್ಯ 5:45 ಸಭಾಲೇಸ್ ನಡಪುಂಡು. ಪುತ್ತೂರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಮುಳಿಯ ಕೇಶವ ಪ್ರಸಾದ್ ಗುರುಕಾರ್ಮ ವಹಿಸುವರೆಂದು ಗಣೇಶಾಚಾರ್ಯ ತಿರಿಪಾಯರು. ಕವಿತಾ ದಿನಕರ್, ಹರಿಣಾಕ್ಷಿ J ಶೆಟ್ಟಿ ಬೊಕ ರಾಜೇಶ್ವರಿ ಸುದ್ದಿಕೂಟುಡಿತ್ತೇರು. ವಿದ್ವತ್ ಆಗಿರುವುದು ಅಥವಾ ಜೂನಿಯರ್ ಆಗಿರ್ಬೋದು, ಸೀನಿಯರ್ ಆಗಿರ್ಬೋದು, ಏನು ಕಲಿಯದೆ ಮನೆಯಲ್ಲಿ ಹಾಗೆ ಮುಂಗುಡಿಸುವವರಿಗೆ ಮೈಕೆ ಇಡುವಂಥ ವಿಷಯಗಳಾಗಿದೆ. ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡೋದು ಅಂದರೆ ಅವರ ಅಭಿನಯವನ್ನು ಹೇಗೆ ತೋರಿಸ್ಬೋದು, ಹಾಡಿನ ಮೂಲಕ ಆಗಲಿ ಯಾವುದೇ ಮೂಲಕ ಆಗಲಿ
ಅಂಥ ವಿಷಯದಲ್ಲಿ ನಾನು ಈಗ ಪುತ್ತೂರು, ಕಾಸರಗೋಡು, ಸುಳ್ಯ ಮತ್ತು ಮಡಿಕೇರಿಯಲ್ಲಿ ಕ್ಲಾಸ್ ಆರಂಭ ಮಾಡಿದ್ದೇನೆ. ಈ ಕ್ಲಾಸಿನ ಪುತ್ತೂರಿನ ಪ್ರಥಮ ವರ್ಷದ ಈ ಕಾರ್ಯಕ್ರಮಕ್ಕೆ ಈ ದಿವಸ ನಾವು ಪತ್ರಿಕೋದ್ಯಮ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಆದ ಕಾರಣ ನೀವೆಲ್ಲರೂ ಅದರಲ್ಲಿ ಕೇವಲ ಭಕ್ತಿಗೀತೆ, ರಸಮಂಜರಿ ಹಾಗೂ ಕಲಾ ಪುರಸ್ಕಾರ ಮತ್ತು ಸಭಾ ಕಾರ್ಯಕ್ರಮ. ಕಟೀಲ್ ಶ್ರೀ ಗೋಪಾಲಕೃಷ್ಣ ಸಭಾಭವನ ನಡಪಾಯಿನ ಗೋಪಾಲಕೃಷ್ಣ ಅಸ್ರಣ್ಣ ನಿಂಪುದ ಲೀಸ್ ಬೊಕ್ಕ ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮಟು ಗೋವರ್ಧನೋದ್ಧರಣ ಭಕ್ತ ಸುಧಾಮ ಸುಂದ ಉಪಸುಂದ ಈ ಪ್ರಸಂಗಲಿನ ಆಟ ಮುಡಿದು ಬತ್ತಂಡು ಆಯ್ತು ಒಂಜಿ ಪೊರ್ಲು ಕೆಮರ ಕಣ್ಣಡಿದಿತ್ತೆ ನಿಕ್ಲಿನ ಕಣ್ಣ ತುಂಬುಕು. ನಿಕುಂಬನ ಮಕ್ಕಳು ನಾವು ಮಾಡಿದಂತಹ ಸಾಹಸಗಳನ್ನು ಹೇಳುವುದಕ್ಕೆ ಹೋದೆ ಉಂಟಾದ್ರೆ ರಾತ್ರಿ ಹಗಲು ಸಾಕಾಗಲಿಕ್ಕಿಲ್ಲ. ಅಷ್ಟು ಸಾಧನೆಯನ್ನು ಮಾಡಿದವರಿದ್ದೇವೆ. ವರ್ತಮಾನ ಕಾಲದಲ್ಲಿ ಶೋಣಿತಾಪುರದ ಸರ್ವಾಧಿಕಾರಿಗಳು ನಾವೇ ಇರುವರು. ವರ್ತಮಾನವನ್ನು ಕೇಳಿದರೆ ಸುಂದೋಪಸುಂದ ಎಂಬ ದಾನವರು ನಮ್ಮ ದೇವಲೋಕಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾರಂತೆ. ಅವರನ್ನು ಸದೆಬಡಿಬೇಕಲ್ಲ. ಆದ್ದರಿಂದ ತಡಮಾಡುವುದಲ್ಲ, ನಿಮ್ಮ ನಿಮ್ಮ ಆಯುಧಗಳನ್ನೇರಿ ನಡೆಯೋಣ. ಇತ್ತೆ ಕುಡರು ಮುಖ್ಯಾಂಶಗಳು. ಐಸಿಸ್ ಒಟ್ಟುಗು ಎಡ್ಡೆಡುಪ್ಪುನ ಆರೋಪದ ಮಿತಿ ಬಂಧನಾಯಿನ ಮಾಜ್ ಮುನೀರ್ ಮಹಮ್ಮದನ ಬಗೆಟ್ ಭಾರೀ ತನಿಖೆ. ಶಿವಮೊಗ್ಗ ಪೊಲೀಸರದು ಕುಡ್ಲ ಬಲ್ಮಠದ ಫ್ಲಾಟ್ ಒಂದಿಡಿದ ದಾಖಲೆ ಓಲೆ ಸ್ವಾಧೀನ. ಆಜು ವರ್ಷದುಂಬು ಕುಡ್ಡದ ಕದ್ರ ಕಂಬಳೋಡು ಪೊಂಜೆನ ಕಂಟೆಲೆಡ್ದು ಬಂಗಾರದ ಕಂಟಿ ಒಯ್ತದ್ನ ಕೇಸ್. ಆರೋಪಿ ಮಹಮ್ಮದ್ ನಿಸರ್ಗ್ 3 ವರ್ಷದ ಶಿಕ್ಷೆ, 10,000 ರೂಪಾಯಿ ದಂಡದ ಕೋರ್ಟ್ ತೀರ್ಪು. ಎ ಸದಾನಂದ ಶೆಟ್ಟರಿಗೆ 82ನೇ ವರ್ಷದ ಪುಟ್ಟಣ ದಿನದ ಗೌಜ್. ಕುಡ್ಲಳ ಸಂಭ್ರಮಾಚರಣೆ ಬೊಕ್ಕ ಹೋಟೆಲ್ ಕ್ವಾಲಿಟಿ ತಾಪನದ 5ನೇ ವರ್ಷಾಚರಣೆ. ಕಟೀಲ್ ಗೋಪಾಲಕೃಷ್ಣ ಅಸ್ರಣ್ಯರ್ನ ನೆಂಪುದಲ್ಲಿಸಿದು ಗೋವರ್ಧನೋದ್ಧರಣ ಭಕ್ತ ಸುಧಾಮ ಸುಂದ ಉಪಸುಂದ ಪ್ರಸಂಗಲಿನ ಆಟದ ಪೊರ್ಲು ತಿಳಿ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲಾತು ಸುದ್ದಿ ಬೊಕ್ಕ ಮನರಂಜನೆಗೆ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೇರು.